ಇಷ್ಟೊಂದು ಸುಂದರವಾಗಿ ಹಾಡುವ ಈ ಯುವಕನ ಹೆಸರು ಅರುಣ್. ಮೂಲತಃ ಮಹಾರಾಷ್ಟ್ರದ ಪೂನಾದವರು. ಕಳೆದ 16 ವರ್ಷಗಳಿಂದ ಕರಾವಳಿಯ ನಂಟು ಬೆಳೆಸಿಕೊಂಡಿರುವ ಅರುಣ್ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಾದ್ಯಂತ ಪರಿಚಿತರೆನಿಸಿಕೊಂಡಿದ್ದಾರೆ. 2 ಕಾಲುಗಳಲ್ಲೂ ಸ್ವಾಧೀನ ಇಲ್ಲದಿದ್ದರೂ ದೈವದತ್ತವಾಗಿ ಬಂದ ಕಂಠವನ್ನೇ ಬಳುವಳಿಯಾಗಿ ಮಾಡಿಕೊಂಡ ಅರುಣ್ ಹಾಡಿನ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕಲಿತದ್ದು 6ನೇ ತರಗತಿವರೆಗೆ ಮಾತ್ರ. ಆದರೆ ಕನ್ನಡ, ಹಿಂದಿ, ಮರಾಠಿ, ತಮಿಳು, ಮಲಯಾಳಂ ಮತ್ತು ತೆಲುಗು ಭಾಷೆಗಳೊಂದಿಗೆ ನಂಟನ್ನ ಬೆಳೆಸಿಕೊಂಡಿದ್ದಾರೆ. 16ನೇ ವಯಸ್ಸಿನಲ್ಲಿ ಪೂನಾದಲ್ಲಿ ಉದ್ಯಮಿಯಾಗಿದ್ದ ಕಾರ್ಕಳದ ಸ್ನೇಹಿತರ ಜೊತೆಗೆ ತಿರುಗಾಡಲೆಂದು ಕಾರ್ಕಳಕ್ಕೆ ಬಂದಿದ್ದು, ಬಳಿಕ ಅನಿವಾರ್ಯ ಕಾರಣಗಳಿಂದ ಹಿಂದಿರುಗಲಾರದೆ ಉಳಿದುಕೊಳ್ಳುವಂತಾಗಿತ್ತು. ಬಳಿಕ ತನ್ನ ಬದುಕಿಗೆ ಹಾಡನ್ನೇ ಆಧಾರವಾಗಿಸಿಕೊಂಡಿದ್ದು, ಬ್ಲೂಟೂತ್ ಮೈಕ್ನ ಸಹಾಯದಿಂದ ಹಾಡಿ ಹಣ ಸಂಗ್ರಹಿಸಿ ಬದುಕು ಸಾಗಿಸುತ್ತಿದ್ದಾರೆ. ಪತ್ನಿ ಕಲ್ಪನಾ, ಮಗ ಅರುಷ್ ಪೂನಾದಲ್ಲಿದ್ದು, ಅರುಣ್ ಆಗಾಗ್ಗೆ ಊರಿಗೆ ಹೋಗಿ ಬರುತ್ತಿದ್ದಾರೆ. ಪ್ರತಿಷ್ಠಿತ ಖಾಸಗಿ ವಾಹಿನಿಗಳಲ್ಲಿ ಮೂಡಿಬರುವ ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಬೇಕು ಅನ್ನೋದು ಅರುಣ್ ಕನಸು. ಆದಷ್ಟು ಬೇಗ ಛಲ ಜೀವಿಯ ಕನಸು ಸಾಕಾರಗೊಳ್ಳಲಿ ಎನ್ನುವುದು ನಮ್ಮ ಆಶಯ. ಬಹಳ ನಮ್ಮ ಹೆಸರು ಅರುಣ್ ಪುಣೆ. ನಾವು ಪ್ರಾಪರ್ ಪುಣೆದವರು. ಸಂಗೀತಕ್ಕೋಸ್ಕರನೇ ನಾವು ಕನ್ನಡ ಕಲ್ತಿದ್ದು. ಕನ್ನಡ ಅಷ್ಟೇ ಅಲ್ಲ, ತಮಿಳ್, ಮಲಯಾಳಂ, ತೆಲುಗು 6 ಭಾಷೆ ಕಲ್ತು ಬಿಟ್ಟೇವೆ. ಆದರೂ ಇನ್ನೂ ಕಲಿಬೇಕಂತ ಒಂದು ಆಸೆ ಇದೆ. ಮುಂದಿನ ವಿಚಾರ ದೇವರಿಗೆ ಗೊತ್ತು. 16 ವರ್ಷದಿಂದ ನಾವು ಇಲ್ಲೇ ಬರ್ತೇವೆ, ಹೋಗ್ತೇವೆ. ಆದರೆ ಪುತ್ತೂರಲ್ಲಿ ಕಿರಣಣ್ಣ ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ಕಲಿತಾರೆ.